ಮಂದಾರ್ತಿ ದುರ್ಗಾ ಪರಮೇಶ್ವರಿಯಮ್ಮ ಕಲಾವಿದರ ಕೈ ಹಿಡಿದಿದ್ದಾಳೆ. ಭಕ್ತರಿಂದ ಬೆಳಕಿನ ಸೇವೆಯ ಹರಕೆ ಪಡೆಯುವ ಈ ಕ್ಷೇತ್ರದಲ್ಲಿ ಯಕ್ಷಗಾನ ಬಯಲಾಟ ಮತ್ತೆ ಆರಂಭಗೊಂಡಿದೆ. ಕೋವಿಡ್ ಕಂಟಕದಿಂದ ಕಂಗೆಟ್ಟಿದ್ದ ಕಲಾವಿದರು ಮತ್ತೆ ಬಣ್ಣ ಹಚ್ಚಿದ್ದಾರೆ. ಕರಾವಳಿಯಲ್ಲಿ ಮತ್ತೊಮ್ಮೆ ಚೆಂಡೆ ಮದ್ದಳೆ ಗೆಜ್ಜೆಯ ಸದ್ದು ಕೇಳಲಾರಂಭಿಸಿದೆ. ಕೋವಿಡ್ ಕಾಲದಲ್ಲಿ ನಿಜಕ್ಕೂ ಕರಾವಳಿಯ ಜನರು ಮಿಸ್ ಮಾಡಿದ್ದು ಏನು ಗೊತ್ತಾ? ಯಕ್ಷಗಾನ. ಹೌದು, ಉಡುಪಿ ಮಂಗಳೂರು ಭಾಗದ ಜನರಿಗೆ ದಿನವೂ ಯಕ್ಷಗಾನದ ಚೆಂಡೆಪೆಟ್ಟು ಕೇಳದಿದ್ರೆ ನೆಮ್ಮದಿಯಿಲ್ಲ. ಕೋವಿಡ್ ಬಂದ ನಂತರ ಕಳೆದ 6 ತಿಂಗಳಲ್ಲಿ ಯಕ್ಷಗಾನ ಪ್ರದರ್ಶನಕ್ಕೆ ಅವಕಾಶ ಇರಲಿಲ್ಲ. ಕೊನೆಗೂ ಯಕ್ಷಗಾನದ ಚೌಕಿ ಮನೆಯಲ್ಲಿ ಬಣ್ಣಗಾರಿಕೆ ಕಳೆ ಕಟ್ಟಿದೆ. ಉಡುಪಿಯ ಮಂದಾರ್ತಿ ಕ್ಷೇತ್ರದಲ್ಲಿ ಯಕ್ಷಗಾನದ ಹರಕೆ ಅಥವಾ ಬೆಳಕಿನ ಸೇವೆ ಸಲ್ಲಿಸಲು ಭಕ್ತರಿಗೆ ಅವಕಾಶ ಸಿಕ್ಕಿದೆ. ಕೋವಿಡ್ ನಿಯಮಾವಳಿಗಳಿಗೆ ಧಕ್ಕೆಯಾಗದಂತೆ ಯಕ್ಷಗಾನದ ಹರಕೆ ಸಲ್ಲಿಸಲು ಸರ್ಕಾರ ಅನುವು ಮಾಡಿಕೊಟ್ಟಿದೆ. ಸದ್ಯ ಪ್ರತಿದಿನ 2 ವೇದಿಕೆಗಳಲ್ಲಿ ಯಕ್ಷಗಾನದ ಪ್ರದರ್ಶನ ನಡೆಸಲಾಗ್ತಾ ಇದೆ. ಅಂದ್ರೆ 2 ಸೇವಾರ್ಥಿಗಳಿಗೆ ತಮ್ಮ ಹರಕೆ ಸಲ್ಲಿಸಲು ಅವಕಾಶವಿದೆ. ಮಂದಾರ್ತಿ ಕ್ಷೇತ್ರದಲ್ಲಿ ಒಟ್ಟು 5 ಯಕ್ಷಗಾನ ಮೇಳಗಳು ಕಾರ್ಯಾಚರಿಸುತ್ತಿದ್ದು, ಸದ್ಯ ಸಂಚಾರಿ ಮೇಳಗಳಿಗೆ ವಿರಾಮ ನೀಡಿ ಕ್ಷೇತ್ರದಲ್ಲಿ ಮಾತ್ರ ಪ್ರದರ್ಶನ ನೀಡಲು ಅವಕಾಶವಿದೆ. ಸಾಮಾನ್ಯ 45ನೇ ಇಸವಿಯ ತನಕ ಈಗಾಗಲೇ ಆಟ ಬುಕ್ಕಿಂಗ್ ಆಗಿರುತ್ತದೆ. ಇದಕ್ಕೆ ಕಾರಣ ಮಂದಾರ್ತಿ ತಾಯಿ ಭಕ್ತರ ಯಾವುದೇ ಇಷ್ಟಾರ್ಥವನ್ನು ಈಡೇರಿಸುವುದರೊಂದಿಗೆ, ಯಾವುದೇ ಕಷ್ಟವನ್ನು ಪರಿಹರಿಸುವುದರೊಂದಿಗೆ ತನ್ನ ಶಕ್ತಿಯ ಪ್ರಭಾವವನ್ನು ಈಗಾಗಲೇ 5 ಜಿಲ್ಲೆಯ, ಅಂದರೆ ಚಿಕ್ಕಮಗಳೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಹೀಗೆ 5 ಜಿಲ್ಲೆಗಳಲ್ಲಿ ಭಕ್ತಾದಿಗಳನ್ನು ಸಂರಕ್ಷಿಸುವುದರೊಂದಿಗೆ, ಭಕ್ತರ ಯಾವುದೇ ಕಷ್ಟವನ್ನು ಪರಿಹರಿಸುವುದರೊಂದಿಗೆ, ಭಕ್ತರ ಯಾವುದೇ ಆಶೋತ್ತರಗಳನ್ನು ಈಡೇರಿಸುವುದರೊಂದಿಗೆ ಇಷ್ಟು ವರ್ಷಗಳ ದೀರ್ಘಾವಧಿಯ ಹರಕೆ ಬಯಲಾಟದ ನೋಂದಾವಣೆ ಆಗಿರುತ್ತದೆ. ಇದಕ್ಕೆ ಕಾರಣ ಮಂದಾರ್ತಿ ದುರ್ಗಾ ಪರಮೇಶ್ವರಿ. ಅಂದರೆ ಭಕ್ತರಿಗೆ ಸಂತಾನ ಭಾಗ್ಯವನ್ನು ಹಾಗೂ ಯಾವುದೇ ಭೋವ್ಯಾಜ್ಯದ ಪರಿಹಾರವನ್ನು ಅವರ ಇಷ್ಟಾರ್ಥದಂತೆ ನೆರವೇರಿಸುತ್ತಾ ಬಂದಿರುವಂತಹ ಅನೇಕ ಉದಾಹರಣೆಗಳು, ದೃಷ್ಟಾಂತಗಳು ನಮಗೆ ದೊರಕಿವೆ. ಮಂದಾರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಯಕ್ಷಗಾನ ದಶಾವತಾರ ಮೇಳದ ಸೇವೆಯಾಟವನ್ನು ಕೊರೋನಾ ದೆಸೆಯಿಂದ ಮಾರ್ಚ್ 20ರಿಂದ ನಿಂತು ಹೋಗಿರುತ್ತದೆ. ಅದರ ನಂತರ ಇಲ್ಲಿಯವರೆಗೂ ಈ ಕೊರೋನಾ ಇದರಿಂದ ಸೇವೆಯಾಟಗಳನ್ನು ಮಾಡಲು ಆಗಲಿಲ್ಲ. ಆದರೆ ಕಲಾವಿದರಿಗೆ ತೊಂದರೆಯಾಗದೇ ಇರುವ ರೀತಿಯಲ್ಲಿ ಮೇ 27ರವರೆಗಿನ ಎಲ್ಲ ಸೌಕರ್ಯವನ್ನು ಅವರಿಗೆ ನಿಶ್ಚಯಿಸಿದ ಸಂಬಳಗಳನ್ನು ಕೊಟ್ಟು ಪೂರೈಸಿದ್ದೇವೆ. ದೇವಸ್ಥಾನದ ವತಿಯಿಂದ ಕೊಟ್ಟು ಪೂರೈಸಿದ್ದೇವೆ. ಈಗ ಮಳೆಗಾಲದ ಪ್ರಾರಂಭ ಜೂನ್ನಿಂದ ಪ್ರಾರಂಭ ಮಾಡ್ತಾ ಇತ್ತು. ಆದರೆ ಈ ಕೊರೋನಾ ಇದರಿಂದ ಆಗಲಿಲ್ಲ. ಈಗ ಸೇವೆಗಳೆಲ್ಲ ಪ್ರಾರಂಭ ಮಾಡುವುದರಿಂದ ಈ ನಿಯಮಾನುಸಾರವಾಗಿ ಈಗ ಮಾಡುವ ಬಗ್ಗೆ ಇಲಾಖಾ ವತಿಯಿಂದ DC ಅವರಿಂದ ಆದೇಶ ಪಡೆದುಕೊಂಡು ಈಗ ಯಕ್ಷಗಾನ ಆ ಸೇವೆಯನ್ನು ಪ್ರಾರಂಭಿಸಿದ್ದೇವೆ. ಭಕ್ತರು ತಮ್ಮ ಸಂಕಷ್ಟ ಕಾಲದಲ್ಲಿ ಮಂದಾರ್ತಿ ಅಮ್ಮನಿಗೆ ಯಕ್ಷಗಾನದ ಹರಕೆ ಹೊರತಾರೆ. ಇವರ ಹರಕೆ ತೀರಿಸಲೆಂದೇ 5 ಯಕ್ಷಗಾನ ಮೇಳಗಳಿವೆ. 300ಕ್ಕೂ ಅಧಿಕ ಕಲಾವಿದರಿದ್ದಾರೆ. ಪ್ರತಿದಿನ ಈ 5 ಮೇಳಗಳು ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಮುಂತಾದ ಜಿಲ್ಲೆಗಳಿಗೆ ಸಂಚಾರ ಮಾಡಿ ರಾತ್ರಿಯಿಡೀ ಯಕ್ಷಗಾನ ಪ್ರದರ್ಶನ ನೀಡಿ ಹರಕೆ ಪೂರೈಸುತ್ತಾರೆ. ಈಗಾಗಲೇ ಬುಕ್ ಆಗಿರುವ ಹರಕೆ ತೀರಿಸಲು ಬರೋಬ್ಬರಿ 20 ವರ್ಷ ಬೇಕು. ಅಂದರೆ ಭಕ್ತರು ಹೊಸತಾಗಿ ಹರಕೆ ಹೊತ್ತರೆ 2040ರ ನಂತರವಷ್ಟೇ ಯಕ್ಷಗಾನ ಹರಕೆ ಪೂರೈಸಬಹುದು. ಕೋವಿಡ್ ಬಂದ ಪರಿಣಾಮ 3 ತಿಂಗಳ ಹರಕೆ ಬಾಕಿಯಾಗಿದೆ. ಅಂದರೆ ಸುಮಾರು 450 ಯಕ್ಷಗಾನ ಪ್ರದರ್ಶನ ರದ್ದಾಗಿದೆ. ಇದೀಗ ಕೋವಿಡ್ ನಿಯಮಾವಳಿಯೊಂದಿಗೆ ಪ್ರತಿದಿನ 2 ಯಕ್ಷಗಾನ ಹರಕೆಯ ರೂಪದಲ್ಲಿ ಪ್ರದರ್ಶನವಾಗ್ತಾ ಇದೆ. ಸ್ಯಾನಿಟೈಸರ್ ಬಳಕೆ, ಸಾಮಾಜಿಕ ಅಂತರ ಕಾಯ್ದುಕೊಂಡು ಪ್ರದರ್ಶನ ನಡೆಸಲಾಗ್ತಾ ಇದೆ. 40 ಕಲಾವಿದರು ಸೇರಿದಂತೆ ಕೇವಲ 100 ಮಂದಿಯ ಉಪಸ್ಥಿತಿಯಲ್ಲಿ ಸೀಮಿತ ಅವಧಿಯ ಯಕ್ಷಗಾನ ಪ್ರದರ್ಶನ ನಡೆಸಲು ಸರ್ಕಾರ ಅವಕಾಶ ಕೊಟ್ಟಿದೆ. ಮಂದಾರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದಶಾವತಾರ ಮೇಳ ತುಂಬ ವಿಶೇಷವಾಗಿರ್ತಕ್ಕಂಥ ಸೇವೆ ಆಟ ಕಾರ್ಯಕ್ರಮ. ಭಕ್ತಾದಿಗಳ ಅಪೇಕ್ಷೆ ಮೇರೆಗೆ ನಾವು 25ನೇ ತಾರೀಕಿನಿಂದ ಮಳೆಯ ಸೇವೆ ಆಟವನ್ನು ಪ್ರಾರಂಭಿಸ ಮಾಡ್ತಾಯಿದ್ವಿ. ಈ ಹಿಂದೆ ಸುಮಾರು 3-4 ತಿಂಗಳಿಂದ ದಶಾವತಾರ ಮೇಳ ಕಾರ್ಯಕ್ರಮವನ್ನು ನಾವು
ಕೊರೋನಾ ಹಿನ್ನೆಲೆಯಲ್ಲಿ ಬಂದ್ ಮಾಡಿದ್ವಿ. ಈಗ ಕೊರೋನಾ ಒಂದು ಹಂತಕ್ಕೆ ಬಂದಿರೋದ್ರಿಂದ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಅವರು ಏನು ಆದೇಶಗಳಲ್ಲಿ ಏನು ಕಂಡೀಷನ್ ಹಾಕಿದ್ದಾರೆ, ಷರತ್ತುಗಳು ಹಾಕಿದಾರಲ್ಲ, ಆ ಸಾಮಾಜಿಕ ಅಂತರ, ಸ್ಯಾನಿಟೈಸರು ಮತ್ತು ಮಾಸ್ಕು ಇವೆಲ್ಲ ಒಂದು ಷರತ್ತುಗಳು ಒಳಪಟ್ಟು ಸೇವೆ ಆಟವನ್ನು 25/9/2020 ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲ ಷರತ್ತುಗಳನ್ನು ಫಾಲೋ ಮಾಡೋದರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹರಕೆ ಮಾತ್ರವಲ್ಲದೆ ಪ್ರದರ್ಶನಕ್ಕಾಗಿಯೂ ಯಕ್ಷಗಾನ ನಡೆಸುವ ಅನೇಕ ಮೇಳಗಳಿವೆ. 3 ಜಿಲ್ಲೆಗಳಲ್ಲಿ ಏನೆಲ್ಲ ಅಂದ್ರೂ 3-4 ಕಲಾವಿದರಿದ್ದಾರೆ. ಕೋವಿಡ್ ನಿಯಮಾವಳಿಯೊಂದಿಗೆ ಸೀಮಿತ ಅವಧಿಯ ಯಕ್ಷಗಾನ ಪ್ರದರ್ಶನಕ್ಕೆ ಎಲ್ಲ ಮೇಳಗಳಿಗೂ ಅವಕಾಶ ಸಿಕ್ಕರೆ ಕಲಾವಿದರ ಮನೆಯಲ್ಲೂ ಸಾಲದ ಹಂಗಿಲ್ಲದೆ ಊಟ ಮಾಡಬಹುದು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.